ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರುವ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪತ್ರ ಬರೆದಿದ್ದಾರೆ. 2 ಪುಟಗಳ ಈ ಪತ್ರದ ಪ್ರಾರಂಭದಲ್ಲಿ ಡಿಯರ್ ಮಹೇಂದ್ರ ಎಂದು ಉಲ್ಲೇಖಿಸಿದ್ದು ವಿಶೇಷವಾಗಿದೆ. ಇಂದು ಈ ಪತ್ರವನ್ನ ಟ್ವಿಟರ್ನಲ್ಲಿ ಶೇರ್ ಮಾಡಿರುವ ಧೋನಿ ಅವರು ಕಲಾವಿದನಾಗಲಿ, ಯೋಧನಾಗಲಿ, ಕ್ರೀಡಾಪಟುವಾಗಲಿ ಬಯಸುವುದು ಮೆಚ್ಚುಗೆಯನ್ನು. ಹಾಗೆ ಅವರ ಕಠಿಣ ಪರಿಶ್ರಮ ಮತ್ತು ತ್ಯಾಗವನ್ನು ಪ್ರತಿಯೊಬ್ಬರು ಗಮನಿಸುತ್ತಾರೆ ಹಾಗೂ ಶ್ಲಾಘಿಸುತ್ತಾರೆ. ಹಾಗೆ ನನ್ನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ, ಶುಭ ಹಾರೈಸಿದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಕೃತಜ್ಞತೆಗಳು ಎಂದು ಬರೆದಿದ್ದಾರೆ. ನರೇಂದ್ರ ಮೋದಿಯವರು ತಮ್ಮ ಪತ್ರದಲ್ಲಿ ಧೋನಿಯವರನ್ನ ಮನಸ್ಫೂರ್ತಿಯಾಗಿ ಹೊಗಳಿದ್ದಾರೆ. ನಿಮ್ಮ ಹೇರ್ ಸ್ಟೈಲ್ ಹೇಗಿತ್ತು ಎಂಬುದು ಮುಖ್ಯವಲ್ಲ, ಆದರೆ ಸೋಲು ಮತ್ತು ಗೆಲುವು ಎರಡೂ ಸಂದರ್ಭದಲ್ಲಿ ನೀವು ಅದೇ ಶಾಂತ ರೀತಿಯಲ್ಲಿ ಇರುತ್ತಿದ್ದಿರಲ್ಲ, ಆ ನಿಮ್ಮ ತಾಳ್ಮೆ ಯುವ ಜನತೆಗೆ ಅದ್ಭುತ ಪಾಠ ಎಂದು ಹೇಳಿದ್ದಾರೆ. ಹಾಗೆ ಭಾರತೀಯ ಸೇನೆ ಬಗ್ಗೆ ನಿಮಗೆ ಇರುವ ಪ್ರೀತಿ, ಗೌರವ ನೋಡಿ ನನಗೆ ತುಂಬ ಖುಷಿಯಾಗಿದೆ. ಸೇನಾ ಸಿಬ್ಬಂದಿಯ ಒಳಿತಿಗಾಗಿ ಯೋಚಿಸುವ ನಿಮ್ಮ ಗುಣ ಶ್ಲಾಘನೀಯ ಎಂದು ಉಲ್ಲೇಖಿಸಿದ್ದಾರೆ. ನೀವಿನ್ನು ನಿಮ್ಮ ಪತ್ನಿ ಮತ್ತು ಮಗಳು ಜಿವಾ ಜೊತೆ ಹೆಚ್ಚಿನ ಸಮಯ ಕಳೆಯಲು ಸಾಧ್ಯವಾಗುತ್ತದೆ. ಅವರಿಗೂ ನನ್ನ ಶುಭ ಹಾರೈಕೆಗಳು. ನಿಮ್ಮ ಸಾಧನೆಯಲ್ಲಿ ಅವರ ತ್ಯಾಗವಿದೆ. ಪಂದ್ಯದಲ್ಲಿ ಗೆದ್ದ ಬಳಿಕ ನೀವು ನಿಮ್ಮ ಮುದ್ದಾದ ಮಗಳೊಂದಿಗೆ ಅದನ್ನು ಖುಷಿಯಿಂದ ಆಚರಿಸುವ ಎಷ್ಟೋ ಫೋಟೋಗಳನ್ನು ನಾನು ನೋಡಿದ್ದೇನೆ. ವೃತ್ತಿ ಮತ್ತು ವೈಯಕ್ತಿಕ ಬದುಕನ್ನು ನೀವು ಸಮತೋಲನ ಮಾಡಿದ ರೀತಿ ಅನುಕರಣೀಯ. ನಿಮ್ಮ ಭವಿಷ್ಯ ಅದ್ಭುತವಾಗಿರಲಿ, ಒಳ್ಳೆಯದಾಗಲಿ ಎಂದು ಬರೆದಿದ್ದಾರೆ. ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.